ಮಂಜೇಶ್ವರ ರೈಲ್ವೆ ನಿಲ್ದಾಣ ಪರಿಸರದಲ್ಲಿ ಅವಘಡ ಸಾವು ದಿನನಿತ್ಯ ಸಂಭವಿಸಿ ವರದಿಯಾಗ್ತಾ ಇದ್ದು ಇದಕ್ಕೊಂದು ಪರಿಹಾರವನ್ನ ಇನ್ನೂ ಒದಗಿಸಿಲ್ಲ. ಸಾರ್ವಜನಿಕರ ಬೇಡಿಕೆ ಇನ್ನೂ ಈಡೇರಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಮೌನವನ್ನ ಪಾಲಿಸ್ತಾ ಇರೋದು ಸಾರ್ವಜನಿಕರಲ್ಲಿ ಆತಂಕವನ್ನ ಸೃಷ್ಟಿಸಿದೆ. ಈ ರೈಲು ನಿಲ್ದಾಣದಲ್ಲಿ ಗೂಡ್ಸ್ ರೈಲುಗಳನ್ನು ಅಧಿಕ ಸಮಯ ನಿಲ್ಲಿಸಬಾರದು ಎಂಬ ಸಾರ್ವಜನಿಕರ ಬೇಡಿಕೆಗೆ ಅವಘಡ ಸಂಭವಿಸಿದಾಗ ಮಾತ್ರ ಸಮ್ಮತಿಯನ್ನ ನೀಡ್ತಾ ಇರುವ ರೈಲ್ವೆ ಇಲಾಖೆ ಅಧಿಕಾರಿಗಳು ಬಳಿಕ ಅದನ್ನು ನಿರಾಕರಿಸ್ತಾ ಇರುವುದು ಜನರಲ್ಲಿ ಆಕ್ರೋಶವನ್ನ ಸೃಷ್ಟಿಸಿದೆ. ಇದೀಗ ಕಳೆದ 2 ದಿನಗಳಿಂದ ಈ ರೈಲು ನಿಲ್ದಾಣದಲ್ಲಿ ಗೂಡ್ಸ್ ರೈಲನ್ನ ನಿಲ್ಲಿಸಲಾಗಿದ್ದು ಇದರ ಅಡಿಭಾಗದಿಂದಲೇ ವಿದ್ಯಾರ್ಥಿಗಳ ಸಹಿತ ಹಲವಾರು ಮಂದಿ ಸಾಗ್ತಾ ಇರುವ ದೃಶ್ಯಗಳು ಲಭಿಸಿದೆ. ಸಂಬಂಧಪಟ್ಟವರು ಇನ್ನೂ ಗಾಢ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳದಿದ್ದರೆ ಅನಾಹುತ ಸಂಭವಿಸುವ ದಿನ ದೂರವಿರಲಾರದು.